ಅಚರಂಶ ಪ್ರಚಲಿತವಾದಂಥ ವಿದ್ಯಮಾನದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಹುಂಡಿಯನ್ನು ಕಳವು ಮಾಡಿರುವಂಥದ್ದು ಪಾರ್ಲಿಮೆಂಟ್ ಕೂಡ ಇವತ್ತು ನಡೀತಾ ಇದೆ ನಿನ್ನೆಯಿಂದ. ಅಲ್ಲಿ ಕೂಡ ದೇಶದಾದ್ಯಂತ ಪಾರ್ಲಿಮೆಂಟಲ್ಲಿ ಕೂಡ ಚರ್ಚೆ ಎರಡು ಕಡೆಯಲ್ಲಿ ಕೂಡ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಕೂಡ ನಡೆಯುವಂಥ ಸಂದರ್ಭ. ಅಯೋಧ್ಯ ರಾಮ ಮಂದಿರದ ಬಗ್ಗೆ 1885ನೇ ಇಸ್ವಿಯಿಂದಲೇ ಅದರ ಬಗ್ಗೆ ತಕರಾರುಗಳಿತ್ತು. ಬ್ರಿಟಿಷರ ಕಾಲದಲ್ಲೇ ಆ ಸಂದರ್ಭದಲ್ಲಿ ನಿಲುವೇನು ಅಂತ ಹೇಳಿದ್ರೆ, ಅದು ಈ ದೇಶದ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳಿ. ಆದರೆ 1989ನೇ ಇಸ್ವಿಯಲ್ಲಿ ಬಿಜೆಪಿ ಪಕ್ಷದವರು ಅವರ ಕಾರ್ಯಕಾರಿ ಸಮಿತಿಯನ್ನ ಹಿಮಾಚಲ ಪ್ರದೇಶದಲ್ಲಿ ಹಮ್ಮಿಕೊಂಡು ಅವತ್ತು ತೀರ್ಮಾನ ಮಾಡ್ತಾರೆ ರಥಯಾತ್ರೆ ಮಾಡಬೇಕು ಅಂತ ಹೇಳಿ. ಲಾಲ್ ಕೃಷ್ಣ ಅಡ್ವಾಣಿ ಅವರು ರಥಯಾತ್ರೆ ಮಾಡ್ತಾರೆ, ಮೋದಿ ಅವರು ಅದನ್ನು ಸಂಯೋಜನೆ ಮಾಡ್ತಾರೆ. ಅವಾಗ RSS ಸರಸಂಚಾಲಕರಾಗಿದ್ದರು ಅವರು. 1989ನೇ ಇಸ್ವಿಯಲ್ಲಿ ನಮ್ಮ ಪುತ್ತೂರಿನಲ್ಲಿ ಕೂಡ ನಮ್ಮ ಅನುಭವ ಏನು ಅಂತ ಹೇಳಿದ್ರೆ, ಚುನಾವಣೆ ಬಂದಿತ್ತು. ಚುನಾವಣೆ ಸಮಯದಲ್ಲಿ ನಮ್ಮ ಎದುರುಗಡೆ ಸದಾನಂದ ಗೌಡರು ಸ್ಪರ್ಧೆ ಮಾಡಿದ್ರು. ಚುನಾವಣಾ ಸಂದರ್ಭದಲ್ಲಿ ಪ್ರತಿ ಮನೆಗೆ ಇಟ್ಟಿಗೆಯನ್ನು ಕೊಂಡೋಗಿ ಅದ ಪ್ರಮಾಣ ಮಾಡಿಸಿ, ಹರಕೆ ದುಡ್ಡು ತೆಕ್ಕೊಂಡು ಪೂಜೆ ಮಾಡಿಸಿ, ಪ್ರಮಾಣ ಮಾಡಿಸಿ, ಹರಕೆ ದುಡ್ಡು ತೆಕ್ಕೊಂಡು ಇವತ್ತು ಪುತ್ತೂರಿನ ಆದ್ಯಂತ ಪ್ರತಿ ಒಂದು ಬೂತ್ ಮಟ್ಟದಲ್ಲಿ ಕೂಡ ಆ ಕೆಲಸ ಕಾರ್ಯವನ್ನು ಅವರು ಮಾಡಿದರು. ನನ್ನ ಮನೆಗೆ ಇಟ್ಟಿಗೆ ಬರ್ತದೆ ಅಂತೇಳಿ ನಾನು ಕಾದಿದ್ದೆ. ನನ್ನ ಮನೆಗೆ ಇಟ್ಟಿಗೆ ಬರಲೇ ಇಲ್ಲ. ಕಡೆಗೆ ಮರುದಿವಸ ಹೇಳಿದ್ರು, ವಿನಯ್ ಕುಮಾರ್ ಸ್ವರಕ್ಕೆ ಕಬ್ಬಿಣದ ಗೇಟ್ ಹಾಕಿದ್ದಾನೆ, ಆಲ್ಸೇಷನ್ ನಾಯಿ ಬಿಟ್ಟಿದ್ದಾನೆ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಇತಿಹಾಸದಲ್ಲಿ ಕಬ್ಬಿಣದ ಗೇಟ್ ಇಲ್ವೇ ಇಲ್ಲ. ಅದೇ ಆಲ್ಸೇಷನ್ ನಾಯಿ ಸಾಕಲೇ ಇಲ್ಲ ನಾವು. ನಮ್ಮ ಪ್ರಶ್ನೆ, ಚುನಾವಣೆಯಲ್ಲಿ ನಾನು ಗೆದ್ದೆ. ಚುನಾವಣೆಯಲ್ಲಿ ನಾನು ಗೆದ್ದ ನಂತರ ಆ ಪೂಜೆ ಮಾಡಿದ ಇಟ್ಟಿಗೆಗಳೆಲ್ಲ ಚರಂಡಿಯಲ್ಲಿ ಬಿದ್ದಿತ್ತು. 4 ತಿಂಗಳ ನಂತರ ಪ್ರಭಾಕರ್ ಭಟ್ರವರು ಬಂದು ಲಾರಿ ತಗೊಂಡು ಬಂದು ಅವನ್ನೆಲ್ಲವನ್ನು ಕೂಡ ತುಂಬಿಸಿ ಇವತ್ತು ಶೂಸ್ ಹಾಕಿ ಆ ಪೂಜೆ ಮಾಡಿದಂಥ ಇಟ್ಟಿಗೆಗೆ ಮೇಲೇನೆ ಇವತ್ತು ಶೂಸ್ ಹಾಕಿ ಅದರ ಮೇಲೇನೆ ಕೊಂಡೋಗುವಂಥ ವ್ಯವಸ್ಥೆ ಆಯಿತು. ನಮ್ಮ ಪ್ರಶ್ನೆ, ಇಟ್ಟಿಗೆ ಎಲ್ಲಿ ಹೋಯ್ತು? ಅಥವಾ ಇಟ್ಟಿಗೆಯಿಂದ ಕಲೆಕ್ಟ್ ಮಾಡಿದಂಥ ಹರಕೆಯ ದುಡ್ಡು ಎಲ್ಲಿ ಹೋಯ್ತು? ಎಷ್ಟದು ದುಡ್ಡು? ಇವತ್ತು ರಾಮ ಮಂದಿರ ಅಯೋಧ್ಯೆಯಲ್ಲಿ ಆಗಿರುವಂಥದ್ದು ಕಲ್ಲಿನ ಮುಖಾಂತರ, ಇಟ್ಟಿಗೆ ಮುಖಾಂತರ ಆಗಲಿಲ್ಲ. ಇವತ್ತು ಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ನ ಆದೇಶ ಆಯಿತು. ಎಲ್ಲ ಸಮುದಾಯದವರು ಕೂಡ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟು ಯಾವ ಚಕರ ಶಬ್ದ ಕೂಡ ಇಲ್ಲ, ಪ್ರತಿಯೊಂದು ಸಮುದಾಯವರು ಕೂಡ ಅದನ್ನು ಒಪ್ಕೊಂಡ್ರು. ಇವತ್ತು ಟ್ರಸ್ಟಿ ನೇಮಕಾತಿ ಆಯಿತು. ಟ್ರಸ್ಟಿ ನೇಮಕಾತಿ ಮಾಡುವಾಗ ಚಂಪತ್ರಾಯ ಅನ್ನುವಂಥವರು ಮೋದಿಯವರ ಕಚೇರಿಯಲ್ಲಿದ್ದಂಥವರು, ಪ್ರೈಮ್ ಮಿನಿಸ್ಟರ್ ಕಚೇರಿಯಲ್ಲಿದ್ದಂಥವರು, ಅವರು ಕಾರ್ಯದರ್ಶಿಯಾಗಿ, ಅದೇ ರೀತಿಯಾಗಿ ಎಲ್ಲರೂ ಕೂಡ BJP ಮತ್ತು
RSS ವಿಶ್ವ ಹಿಂದೂ ಪರಿಷತ್ತಿನವರನ್ನ ಸೇರಿಸಿಕೊಂಡು ಟ್ರಸ್ಟಿ ಮಾಡುವಂತ ಕೆಲಸ ಕಾರ್ಯ ಆಯಿತು. ನಂತರ ದೇವಸ್ಥಾನಕ್ಕೆ ಜಾಗ ಖರೀದಿ ಮಾಡುವಂತ ಪ್ರಶ್ನೆ ಬಂತು. ಜಾಗ ಖರೀದಿ ಮಾಡುವಂತ ಸಮಯದಲ್ಲಿ 1 ಎಕರೆಗೆ 2 ಕೋಟಿ 8 ಲಕ್ಷ ರೂಪಾಯಿ ಖರೀದಿ ಮಾಡಿದರೆ, ಅದೇ 1 ಎಕರೆ ಜಾಗೆಯನ್ನು 12 ಗಂಟೆ ನಂತರ ದೇವಸ್ಥಾನಕ್ಕೆ ತಗೊಳ್ಳುವಾಗ 18 ಕೋಟಿ ಖರೀದಿ ಮಾಡುವಂತ ಕೆಲಸ ಕಾರ್ಯ ಆಯಿತು. ಅಲ್ಲೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪ್ರಾರಂಭ ಆಯಿತು. ತದನಂತರ ಸಾಧಾರಣ 2,000 ಕೋಟಿಗಿಂತ ಮಿಕ್ಕಿ ಅದರ CCTVಯ ಇದು ಸಿಕ್ಕಿರುವಂಥದ್ದು 70 ದಿವಸದ್ದು ಮಾತ್ರ ಸಿಕ್ಕಿರುವಂಥದ್ದು. ಅದರಲ್ಲಿ 2,000 ಕೋಟಿಗಿಂತ ಮಿಕ್ಕಿ ಬಂಗಾರ, ಬೆಳ್ಳಿ ಇವೆಲ್ಲವನ್ನು ಕೂಡ ದರೋಡೆ ಮಾಡುವಂತ ಕೆಲಸ ಕಾರ್ಯ ಆಯಿತು ಶ್ರೀದೇವರ ಅಯೋಧ್ಯೆಯಲ್ಲಿ, ರಾಮ ಮಂದಿರದಲ್ಲಿ. ಕೋಟ್ಯಾಂತರ ಜನ ರಾಮದೇವರನ್ನ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಭಾವನೆಗಳ ಮುಖಾಂತರ ಎಷ್ಟೋ ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಕರಾವಳಿ ಪ್ರದೇಶದಲ್ಲಿ ಭಜನಾ ಮಂದಿರ ಇದೆ. 100 ವರ್ಷ, 150 ವರ್ಷ, 200 ವರ್ಷ ಭಜನಾ ಮಂದಿರಗಳು, ರಾಮದೇವರ ಭಜನಾ ಮಂದಿರಗಳು. ನಿರಂತರವಾಗಿ ಅಲ್ಲಿ ಪೂಜೆ, ಪುರಸ್ಕಾರ, ಭಜನೆ ಕಾರ್ಯಕ್ರಮ ನಡೀತಾ ಇರ್ತದೆ ಹಿರಿಯರ ಕಾಲದಿಂದ. ಇಂಥ ಸಮಯದಲ್ಲಿ ರಾಮದೇವರ ಭಕ್ತರು ಯಾರಿದ್ದಾರೆ, ಅವರ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಭಾವನೆಗಳಿಗೆ ಇವತ್ತು ಏನು ರಾಮ ಮಂದಿರದಲ್ಲಿ ಹುಂಡಿಯ ದರೋಡೆ ಆಗಿದೆ, ಕಳ್ಳತನ ಆಗಿದೆ, ಭಾವನೆಗಳಿಗೆ ಆಘಾತ ಆಗುವಂತ ಅವಕಾಶ ಆಗಿದೆ. ಇವತ್ತು ಯೋಗಿಯವರು, ಮಾನ್ಯ ಮುಖ್ಯಮಂತ್ರಿಗಳು SITಯನ್ನು ರಚನೆ ಮಾಡಿದ್ದಾರೆ. ಅಲ್ಲಿಯ ನ್ಯಾಯಾಧೀಶರು ಕೇಳ್ತಾರೆ, ಹೈಕೋರ್ಟ್ನವರು, ಆ SITಯ ಮುಖ್ಯಸ್ಥನ ಮೇಲೆ 420 ಕೇಸ್ ಇದೆ, ಅವನನ್ನು ಹೇಗೆ ಮುಖಾಂತರ ತನಿಖೆ ಮಾಡ್ತೀನಿ ಅಂತ ಕೇಳ್ತಾರೆ. ಯಾರೋ ಕಾವಲ್ಗಾರರು, ಯಾರೋ ಸೆಕ್ಯೂರಿಟಿ ಅವರು, ಇಂಥವರನ್ನೆಲ್ಲ ಇವತ್ತು ತನಿಖೆ, SIT ತನಿಖೆಯಲ್ಲಿ ಇವತ್ತು FIR ಹಾಕುವಂತ ಕೆಲಸ ಕಾರ್ಯ ಆಗಿದೆ. ಆದ್ರೆ ನಮಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಚಂಪತ್ ರಾಯ್ ಯಾಕೆ ರಾಜೀನಾಮೆ ಕೊಟ್ಟರು, ಅರುಣ್ ಶಾಸ್ತ್ರಿ ಯಾಕೆ ರಾಜೀನಾಮೆ ಕೊಟ್ಟರು, ಜಗನ್ನಾಥ ರಾವ್ ಯಾಕೆ ರಾಜೀನಾಮೆ ಕೊಟ್ಟರು. ಜಗನ್ನಾಥ ರಾವ್ ಅವರು ಕರ್ನಾಟಕದವರು, ಅವರು RSS ಸರಸಂಚಾಲಕರಾಗಿ ಕೆಲಸ ಮಾಡಿದಂಥವರು. ಕಟ್ಟಡ ಅಲ್ಲಿಯ ದೇವಸ್ಥಾನದ ಕೆಲಸ ಕಾರ್ಯ ಆಗುವಾಗ ಅವರ ಅಳಿಯನಿಗೆ ವಹಿಸಿಕೊಡುವಂತ ಕೆಲಸ ಕಾರ್ಯ ಆಗಿತ್ತು. ಆ ದೇವಸ್ಥಾನದ ನಿರ್ಮಾಣದ ಕಾಂಟ್ರಾಕ್ಟ್ ಕೆಲಸವನ್ನು ಅವರ ಅಳಿಯನಿಗೆ ಒದಗಿಸಿಕೊಡುವಂತ ಕೆಲಸ ಕಾರ್ಯ ಆಗಿತ್ತು. ಅಲ್ಲಿ ಪ್ರಚಾರ ಇದೆ, ಅಲ್ಲಿರುವಂತ ಬಂಗಾರವನ್ನು ತಂದು ಕರ್ನಾಟಕದಲ್ಲಿ ಅರಗಿಸಿದ್ದಾರೆ ಅಂತ ಹೇಳಿ. SIT ಇವತ್ತು UPಯಲ್ಲಿ ಆದಂತ SIT 84 SIT ಆಗಿದೆ, ಒಂದು ಕೂಡ ಇವತ್ತು ಸರಿಯಾದ ರಿಪೋರ್ಟ್ ಕೊಟ್ಟು ಈ ಸ್ಟೋರಿಗೆ ಒಂದು ಶಿಕ್ಷೆ ಆದಂತ ಹಿನ್ನೆಲೆಗಳಿಲ್ಲ. ಚಂಪತ್ ರಾಯ್ ಹೇಳ್ತಾರೆ, ಮೋದಿಯವರು ಅಂತ ಹೇಳಿದ್ರೆ ಅವರು ಸಾಕ್ಷಾತ್ ಮಹಾವಿಷ್ಣುನ ಪ್ರತಿರೂಪ ಅಂತ ಹೇಳ್ತಾರೆ. ಇವತ್ತು ಇಂಥ ಸಮಯದಲ್ಲಿ ಏನು SIT ಇಂದ ತನಿಖೆ ಆಗ್ತದೆ, ಆ ತನಿಖೆಗೆ ಯಾವುದೇ ರೀತಿಯ ಮಹತ್ವತೆ ಇಲ್ಲ. ದೇವಸ್ಥಾನ ಉದ್ಘಾಟನಾ ಸಮಯದಲ್ಲಿ ಮಹಾಸ್ವಾಮಿ ಶಂಕರಾಚಾರ್ಯರು ಹೇಳಿದ್ರು,
ಸರಿ ಇಲ್ಲ, ಮುಹೂರ್ತ ಸರಿ ಇಲ್ಲ, ಈಗ ಮಾಡೋದು ಸರಿ ಅಲ್ಲ ಅಂತ ಹೇಳಿ. ಆದ್ರೆ ಲೋಕಸಭಾ ಚುನಾವಣೆ ಬರ್ತಾ ಇತ್ತು. ಲೋಕಸಭಾ ಚುನಾವಣಾ ಸಮಯದಲ್ಲಿ ಅದರ ಲಾಭವನ್ನು ಪಡ್ಕೊಳ್ಬೇಕು, ರಾಜಕೀಯ ಲಾಭವನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮೋದಿಯವರು ಅವರೇ ಯಾರೋ ಇವತ್ತು ದೊಡ್ಡ ದೊಡ್ಡ ಪಂಡಿತರುಗಳು, ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಬೇಕಾಗಿದ್ದಂಥ ದೇವಾಲಯವನ್ನ ಮೋದಿಯವರು ಉದ್ಘಾಟಿಸುವಂತ ಕೆಲಸ ಕಾರ್ಯ ಮಾಡಿದರು. ಮರ್ಮು ಅವರು ರಾಷ್ಟ್ರಪತಿಗಳಿದ್ರು, ಅವರಿಗೆ ಇವತ್ತು ದ್ರೌಪದಿ ಮುರ್ಮುರವರು ರಾಷ್ಟ್ರಪತಿಗಳು, ಅವರಿಗೆ ಆಹ್ವಾನನೇ ಇರಲಿಲ್ಲ. ಇಂಥ ಸಮಯದಲ್ಲಿ ಚಂಪತ್ ರಾಯ್ ಆಗಲಿ, ಅರುಣ್ ಮಿಶ್ರಾ ಆಗಲಿ, ಟ್ರಸ್ಟಿಗಳ ನೇಮಕಾತಿ ಆಗಿರೋ ಜಗನ್ನಾಥ ರಾವ್ ಅವರಾಗ್ಲಿ, ಎಲ್ಲ ನೇಮಕಾತಿಗಳು ಆಗಿರೋದು ಕೂಡ ಮೋದಿಯವರ ಮುಖಾಂತರನೇ ಆಗಿರುವಂಥದ್ದು, ಪ್ರಧಾನಮಂತ್ರಿಗಳ ಮುಖಾಂತರನೇ ಆಗಿರುವಂಥದ್ದು. ಇವತ್ತು ಸತ್ಯಾಂಶ ಹೊರಗಡೆ ಬರಬೇಕಾಗಿದೆ. SIT ಮುಖಾಂತರ ಯಾರೋ ಕಾವಲ್ದಾರಗಳನ್ನ, ಯಾರೋ ಇವ್ರುಗಳನ್ನ ಇವತ್ತು ಅಮಾಯಕರುಗಳ ಮೇಲೆ ದಾಖಲು ಮಾಡೋದಲ್ಲ, ಟ್ರಸ್ಟಿಯನ್ನ ಕೂಡಲೇ ಬರ್ಖಾಸ್ತು ಮಾಡುವಂತ ಕೆಲಸ ಕಾರ್ಯ ಮಾಡಬೇಕು. ಸಮಿತಿಯನ್ನು ನಮ್ಮ ಪೇಜಾವರ ಸ್ವಾಮಿಗಳು ಹೇಳಿದ್ದಾರೆ, ಇವತ್ತು ಆ ಕಾಣಿಕೆ ಹುಂಡಿಗೆ ಹಾಕೋದ್ರ ಬದಲು ಬಡವರಿಗೆ ಮನೆ ಕಟ್ಟಿಸಿಕೊಡ್ಬೋದಿತ್ತು ಅಂತ ಹೇಳಿ ಕೂಡಲೇ ಬರ್ಖಾಸ್ತು ಮಾಡಿ ಮಹಾಸ್ವಾಮಿ ಶಂಕರಾಚಾರ್ಯರನ್ನು ಮುಂದಿಟ್ಕೊಂಡು ನಿವೃತ್ತ ನ್ಯಾಯಾಧೀಶರನ್ನ ಅದರಲ್ಲಿ ಆ ಸಮಿತಿಯಲ್ಲಿ ಹಾಕೋದ್ರ ಮುಖಾಂತರ ದೇವಸ್ಥಾನದ ನಿರ್ಮಾಣ ಮಾಡಲಿಕ್ಕೆ ಯಾರ್ಯಾರು ಸಹಭಾಗಿತ್ತಾರೆ ಅವರನ್ನು ಒಟ್ಟು ಸೇರಿಸೋದ್ರ ಮುಖಾಂತರ ಹೊಸ ಒಂದು ಟ್ರಸ್ಟಿ ಕಮಿಟಿಯನ್ನು ನೇಮಕಾತಿ ಮಾಡಬೇಕು ಅನ್ನೋ ರೀತಿ ಒತ್ತಾಯವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿನ ಮುಖಾಂತರ ಅವರ ಸುಪರ್ದಿಗೆಯಲ್ಲಿ CBI ಮಾಡ್ತೀರಾ? ನಮ್ಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, 2,000 ಕೋಟಿ ರೂಪಾಯಿಯ ಬಂಗಾರ ಬೆಳ್ಳಿ ಎಲ್ಲ ಇಷ್ಟೊಂದು ಹಗರಣ ಆಗಿರುವಂತ ಸಮಯದಲ್ಲಿ ED ಎಲ್ಲಿ ಮಲಗಿದೆ? IT, ED, CBI ಎಲ್ಲಿ ಮಲಗಿದೆ? ಇಷ್ಟೊಂದು ಆಘಾತ, ಕೋಟ್ಯಾನು ಕಟ್ಲೆ ರಾಮ ಭಕ್ತರಿಗೆ ಆಘಾತ ಆದಂತ ಸಮಯದಲ್ಲಿ ಒಂದು ಶಬ್ದ ಕೂಡ ಮಾತಾಡೋದಿಲ್ಲ ಅಂತ ಹೇಳಿದ್ರು ಮೋದಿಯವರು. ಮೇ ಖಾऊंगा ನೈ ಖಾನೆ दूंगा ನೈ ಅಂತ. ಇವತ್ತು ದೇವರ ಹುಂಡಿಯನ್ನೇ ದರೋಡೆ ಮುಖಾಂತರ ಮಾಡಿದಂತ, ಅವರು ನೇಮಕಾತಿ ಮಾಡಿದಂತ ಟ್ರಸ್ಟಿಗಳಿಂದಲೇ ಇದಾಗಿದೆ ಅಂತ ಹೇಳಿದ್ರೆ ಅವರ ಮಾತಿಗೆ ಏನು ಅರ್ಥ ಬರ್ತದೆ? ಇನ್ನೊಂದು ಮಾತು, ಚೌಕಿದಾರ್ ಅಂತ ಹೇಳಿದ್ದಾರೆ. ಇವರ ಮರಿ ಚೌಕಿದಾರರೆಲ್ಲ ಇವರೇ ನೇಮಕಾತಿ ಮಾಡಿದಂತ ಮರಿ ಚೌಕಿದಾರರು ರಾಮ ಮಂದಿರದ ಹುಂಡಿಯನ್ನೇ ಲೂಟಿ ಮಾಡುವಂತ ಕೆಲಸ ಕಾರ್ಯ, ದರೋಡೆ ಮಾಡುವಂತ ಕೆಲಸ ಕಾರ್ಯ ಮಾಡ್ತಾರೆ. ಅದೇ ರೀತಿಯಾಗಿ ಮೋದಿಯವರ ಮನ್ ಕಿ ಬಾತ್ ಬರ್ತದೆ. ಯಾರಾದ್ರೂ ಹೆಣ್ಣು ಮಗಳು ಒಳ್ಳೆ ಅಕ್ಷರದಲ್ಲಿ ಬರೆದಿದ್ರೆ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಆಗ್ತದೆ, ಎಲ್ಲೋ ಇದ್ದಂತ. ಇಷ್ಟೊಂದು ಕೋಟ್ಯಾನು ಕಟ್ಲೆ ಭಕ್ತಾಭಿಮಾನಿಗಳ ಭಕ್ತಿ ಮತ್ತು ಶ್ರದ್ಧೆ ಭಾವನೆಗಳಿಗೆ ಆಘಾತ ಆದಂತ ಸಮಯದಲ್ಲಿ ಯಾಕೆ ಮನ್ ಕಿ ಬಾತ್ ಇಲ್ಲ? ಒಂದು ಶಬ್ದ ಕೂಡ ಮಾತಾಡ್ತಾ ಇಲ್ಲ.
ಅನುರಾಧ ಪುದ್ವಾಲ್ರವರು ಖ್ಯಾತ ಗಾಯಕಿ. ಅನೇಕ ಭಕ್ತಿಗೀತೆಗಳ ಬಗ್ಗೆ ದೇಶದಾದ್ಯಂತ ಅನೇಕ ಭಕ್ತಿಗೀತೆಗಳ ಬಗ್ಗೆ ಹಾಡಿದ್ದಾರೆ. ರಾಮ ಮಂದಿರದಲ್ಲಿ ಕೂಡ ಅವರು ಭಕ್ತಿ ಗೀತೆಗಳನ್ನ ಹಾಡಿದ್ದಾರೆ. ರಾಮ ದೇವರ ಬಗ್ಗೆ ಭಕ್ತಿ ಗೀತೆಗಳನ್ನ ಹಾಡಿದ್ದಾರೆ. ಅವರು ಬಿಜೆಪಿಯ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಆಗಿದ್ರು. ಅವರು ಹೇಳ್ತಾರೆ, ವಿಶ್ವಗುರು ಅನ್ನೋದು ನಾನ್ ಸೆನ್ಸ್. ಅದು ವಿಶ್ವಗುರುಗಳಿಗೆ ಅರ್ಥ ಇಲ್ಲ. ವಿಶ್ವಗುರು ಅನ್ನೋದಕ್ಕೆ ಅರ್ಥನೇ ಇಲ್ಲ. ನಮ್ಮ ದೇಶದಲ್ಲಿ ಇದ್ದಂತ ರೈತರು, ಅವರಿಗೆ ಇವತ್ತು ತದ್ವಿರುದ್ಧವಾದಂತ ಖಾಸಗಿ ಬಂಡವಾಳಶಾಹಿಗಳಲ್ಲಿ ರೈತರನ್ನ ದಾಸ್ಯಕ್ಕೆ ಕೊಡುವಂತ ಸಮಯದಲ್ಲಿ ಈ ದೇಶದಲ್ಲಿ ಇವತ್ತು ಸಾಧಾರಣ 1.5 ವರ್ಷಗಳ ಕಾಲ ರೈತರು ಹೋರಾಟವನ್ನ ಮಾಡಿದರು. ಅವರನ್ನ ಉಗ್ರಗಾಮಿಗಳು ಅಂತ ಹೇಳಿದರು. ಅವ್ರ ಮೇಲೆ ಗುಂಡು ಹಾರಿಸುವಂತ ಕೆಲಸ ಕಾರ್ಯ ಮಾಡಿದರು. 1.5 ವರ್ಷಗಳ ಕಾಲ ಅವರು ಹೋರಾಟ ಮಾಡಿ ಕಡೆಗೆ ಅವರಿಗೆ ಸಾಧಾರಣ 800 ಮಂದಿ ಪ್ರಾಣ ಕೊಡುವಂತ ಅವಕಾಶ ಆಯಿತು. ಕಡೆಗೆ ಅವರು ಇವತ್ತು ಅವರ ಹೋರಾಟಕ್ಕೆ ಗೆಲುವು ಸಿಕ್ತು. ಮೋದಿಯವರ ಸರ್ಕಾರ ಮಂಡಿ ಊರಿ ಅದನ್ನ ವಾಪಸ್ ಪಡೆಯುವಂತ ಅವಕಾಶ ಆಯಿತು. ಆ ಕಾನೂನನ್ನು ವಾಪಸ್ ಪಡೆಯುವಂತ ಅವಕಾಶ ಆಯಿತು. ಅವಾಗ ಒಂದು ಭರವಸೆ ಕೊಟ್ಟಿದ್ರು. ಇವತ್ತು ಬೆಂಬಲ ಬೆಲೆಯನ್ನು ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಅದು ಇಷ್ಟೋವರೆಗೂ ಅನುಷ್ಠಾನ ಆಗಲಿಲ್ಲ. ಈ ದೇಶದಲ್ಲಿ 80% ರೈತರಿದ್ದಾರೆ. ಅವರ ಸಾಲ ಮನ್ನಾ ಆಗಬೇಕು ಅನ್ನುವಂಥ ಬೇಡಿಕೆ ಇತ್ತು. 16.5 ಲಕ್ಷ ಕೋಟಿ ರೂಪಾಯಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಕೈಗಾರಿಕೋದ್ಯಮಿಗಳ ಸಾಲವನ್ನ ಮನ್ನಾ ಮಾಡ್ತಾರೆ. ವರ್ಷಕ್ಕೆ 2 ಲಕ್ಷಕ್ಕಿಂತ ಮಿಕ್ಕಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ, ತೆಗೆದುಕೊಂಡಂತ ಸಾಲವನ್ನು ವಾಪಸ್ ಕಟ್ಟಲಿಕ್ಕೆ ಆಗದೆ. ಅವರ ಸಾಲ ತೀರಿಸಬೇಕಾಗಿದ್ರೆ 3 ಲಕ್ಷ ಕೋಟಿ ರೂಪಾಯಿ ಬೇಕಾಗಿರುವಂಥದ್ದು. ಬಂಡವಾಳಶಾಹಿಗಳ ಇವತ್ತು ಕೈಗಾರಿಕೋದ್ಯಮಿಗಳ ಹಣವನ್ನ ಮನ್ನಾ ಮಾಡಲಿಕ್ಕೆ ಹಣ ಇದೆ. ಆದರೆ ರೈತರ ಜೀವ ಉಳಿಸ್ಲಿಕ್ಕೋಸ್ಕರ, ಅನ್ನ ಕೊಡುವಂತ ರೈತರ ಜೀವ ಉಳಿಸ್ಲಿಕ್ಕೋಸ್ಕರ ಹಣ ಇಲ್ಲ. ಮೊನ್ನೆ ಯಾವುದೋ ಒಂದು ಇಂಡೆಕ್ಸ್ ನೋಡ್ತಾ ಇತ್ತು. ಇವತ್ತು 124 ದೇಶಗಳಲ್ಲಿ ಹಸಿವಿನಲ್ಲಿ ನಮ್ಮ ದೇಶ 102ನೇ ಸ್ಥಾನ. 80 ಕೋಟಿ ಜನರಿಗೆ ನಾವು ಫುಡ್ ಫಾರ್ ಸೆಕ್ಯೂರಿಟಿ ಆಕ್ಟ್ ನ ಮುಖಾಂತರ ಅಕ್ಕಿ ಕೊಡ್ತಾ ಇದ್ವಿ. 80 ಕೋಟಿ ಜನರಿಗೆ. ಇವತ್ತು ಅದೇ ರೀತಿಯಾಗಿ ವಾಕ್ ಸ್ವಾತಂತ್ರ್ಯ 183 ದೇಶಗಳಲ್ಲಿ ನಮ್ದು 157ನೇ ಸ್ಥಾನ. ನಮಗಿಂತ ಮುದ್ದೆ ಇದೆ ಪಾಕಿಸ್ತಾನ, ಬಾಂಗ್ಲಾದೇಶ ಅಥವಾ ಬೇರೆ ನೇಪಾಳ, ಗಿಪಾಲ ಇವೆಲ್ಲ ಕೂಡ, ಶ್ರೀಲಂಕಾ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಾಧಾರಣ 150 ಬಾರಿ ಪೇಪರ್ ಲೀಕ್ ಆಗುವಂತ ಅವಕಾಶ ಆಯಿತು. ಪ್ರಶ್ನೆ ಪತ್ರಿಕೆ ಲೀಕ್ ಆಗುವಂತ ಅವಕಾಶ ಆಯಿತು. ಮೊನ್ನೆ ನೀಟ್ ಪರೀಕ್ಷೆಯಲ್ಲಿ ಇವತ್ತು ಪೇಪರ್ ಲೀಕ್ ಆಗಿದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು ಪರೀಕ್ಷೆಯನ್ನು ಮುಂದುವರಿಸಿದ್ರು. 23 ಮಂದಿ ಮಕ್ಕಳು ಸುಸೈಡ್ ಮಾಡಿಕೊಂಡ್ರು. ಇವತ್ತು ಅದೇ ರೀತಿಯಾಗಿ ಇವತ್ತು ಈ ರಾಮ ಮಂದಿರದ ಬಗ್ಗೆ ಕೂಡ, ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಕೂಡ ಲೂಟಿ ಏನಾಗಿದೆ ಅದರ ಬಗ್ಗೆ ಅನುರಾಧ ಪುದ್ವಾಲ್ರವರು ವಿಶ್ವಗುರು ಅನ್ನುವಂಥದ್ದು ನಾನ್ ಸೆನ್ಸ್ ಅನ್ನುವಂಥ ಮಾತನ್ನ ಅನುರಾಧ ಪುದ್ವಾಲ್ರವರೇ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ನಾವು ಒತ್ತಾಯ ಮಾಡುವಂಥದ್ದು, ಟ್ರಸ್ಟಿನ ಬದಲಾವಣೆ ಆಗಬೇಕು. ಶಂಕರಾಚಾರ್ಯವರನ್ನು ಮುಂದಿಟ್ಟುಕೊಂಡು
ರಿಟೈರ್ಡ್ ಜಡ್ಜಿನವರು ಮತ್ತು ದೇವಸ್ಥಾನಕ್ಕೆ ಇವತ್ತು ಈ ನಿರ್ಮಾಣಕ್ಕೆ ಯಾರು ಮೂಲತಃ ಕಾರಣೀಭೂತರಾಗಿದ್ದಾರೆ ಅವರನ್ನು ಇಟ್ಕೊಂಡು ಟ್ರಸ್ಟ್ ರಚನೆ ಆಗುವಂತ ಅವಕಾಶ ಆಗಬೇಕು. ಅದೇ ರೀತಿಯಾಗಿ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿನ ಸುಪತ್ತಿಗೆಯಲ್ಲಿ CBI ಮುಖಾಂತರ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ, ತನಿಖೆ ಆಗಿ ಸತ್ಯಾಂಶ ಹೊರಗಡೆ ಬರುವಂತ ಕೆಲಸ ಕಾರ್ಯಗಳಾಗಬೇಕು. ಯಾವ ಭಕ್ತಾಭಿಮಾನಿಗಳಿಗೆ ಆಘಾತ ಆಗಿದೆ ಅದರ ಬಗ್ಗೆ ಆದಷ್ಟು ಶೀಘ್ರವಾಗಿ ಇವತ್ತು ದೇವರ ಬಗ್ಗೆ ಯಾವ ರೀತಿಯ ನಂಬಿಕೆಗಳಿತ್ತ, ಯಾವ ಭಕ್ತಿ ಶ್ರದ್ಧೆಗಳಿತ್ತ ಅದನ್ನು ಉಳಿಸುವಂತ ಕೆಲಸ ಕಾರ್ಯ ಮೋದಿಯವರ ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿಕೊಂಡು, ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದವರು ಧರ್ಮದಲ್ಲಿ ರಾಜಕೀಯವನ್ನು ತಂದಿಲ್ಲ. ಧರ್ಮದಲ್ಲಿ ರಾಜಕೀಯ ಇರ್ಲಿ ಕೂಡುದು ಅನ್ನುವಂಥವ್ರು. ಆದ್ರೆ ರಾಜಕೀಯದಲ್ಲಿ ಧರ್ಮ ಬೇಕು, ಧರ್ಮದಲ್ಲಿ ರಾಜಕೀಯ ಇರ್ಲಿ ಕೂಡುದು ಅನ್ನುವಂಥವ್ರು. ಯಾವ ಸಂದರ್ಭದಲ್ಲಿ ಕೂಡ ಈಗ BJP ಅವರು ಮಾಡಿದಂತ ರೀತಿಯಲ್ಲಿ ರಾಮದೇವರನ್ನ ಬೀದಿಗೆ ತಂದು ರಾಜಕೀಯ ಲಾಭಕ್ಕೋಸ್ಕರ ಮಾಡುವಂತ ಪ್ರಯತ್ನ ಇತಿಹಾಸದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಮಾಡಿಲ್ಲ. ಯಾವ ಕಾಂಗ್ರೆಸ್ನವರಿಗೆ ಯಾಕೆ ಇಲ್ಲ? ನಾವು ಕೂಡ ಭಕ್ತಾಭಿಮಾನಿಗಳೇ. ನಾವು ದೇವರನ್ನ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಳಕೆ ಮಾಡಿಲ್ಲ. ದೇಣಿಗೆ ಕೊಡುವಂತ ಸಮಯದಲ್ಲಿ ನಾವು ದೇಣಿಗೆಯನ್ನು ಕೂಡ ಒಪ್ಪಿಸುವಂತ ಕೆಲಸ ಕಾರ್ಯ ಆಗಿದೆ. ರಾಮ ಈಗ ರಾಮದೇವರು ಮರ್ಯಾದ ನೋಡಿ 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 ನಾವು ನಾಥೂರಾಮ್ ಗೋಡ್ಸೆ ಅವರ ರಾಮನನ್ನು ನಂಬುವಂಥವರಲ್ಲ. ನಾವು ಮಹಾತ್ಮ ಗಾಂಧೀಜಿಯವರ ರಾಮನನ್ನು ನಂಬುವಂಥವರು. ಮಹಾತ್ಮ ಗಾಂಧಿ ಏನು ಹೇಳಿರುವುದು? ಹೇ ರಾಮ್ ಅಂತೇಳಿ. ರಾಮ ಮಂದಿರದಲ್ಲಿ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್, ಅದು ಸ್ವಾತಂತ್ರ್ಯ ಸಂಗ್ರಾಮದ ಹಾಡು. ಈಶ್ವರ ಅಲ್ಲ ತೇರೆ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್. ಆ ರೀತಿಯ ರಾಮನ ಇಟ್ಕೊಂಡಂತವ್ರು ನಾವು. ರಾಮ ಸೇತುವೆ ಬಗ್ಗೆ ಉತ್ತರ ಕೊಟ್ಟಿರುವಂಥದ್ದು ಇದೇ NDA ಸರ್ಕಾರದಲ್ಲಿ ಮಂತ್ರಿ ಆಗಿರುವಂತ ರಾಜು ಅನ್ನುವಂಥವರು ಪಾರ್ಲಿಮೆಂಟ್ ನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ರಾಮ ಸೇತುವೆ ಅನ್ನೋದು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ರಿಪೋರ್ಟ್ಗಳ ಪ್ರಕಾರ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದನ್ನು ನೀವು ಬರೀಲೇ ಇಲ್ಲ ಪತ್ರಕರ್ತರು. ರಾಜ್ಯ ಸಂಪುಟ ವಿಸ್ತರಣೆಯ ವಿಚಾರ ಚರ್ಚೆ ಬರ್ತಾ ಇದೆ. ಇನ್ನೂ ಅದು ಭೋಜನ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಮಾಹಿತಿ ಇದೆ. ಯಾವ ತರ ಇದೆ? ಇವತ್ತು ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, KPC ಅಧ್ಯಕ್ಷರು 2-3 ದಿವಸದಲ್ಲಿ ಸಂಪುಟ ಆಗ್ತದೆ. ಭೋಜನೆಲ್ಲ ಅಂತ ಪರಿಸ್ಥಿತಿ ಯಾವುದೂ ಕೂಡ ಇಲ್ಲ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಒಂದು 1990 ನಂತರ ಬಹಳಷ್ಟು ಬಲಹೀನ ಆಗಿದೆ. ಈ ಶಾಸಕರ ಆಯ್ಕೆಯಾಗಿ ಬರ್ತೇವೆ. ಈಗ ನಿಮ್ಮ ಪ್ರಚಾರ ಸಮಿತಿಯ ಕಡೆಯಿಂದ ಏನು ಕ್ರಮ ಕೈಗೊಳ್ಳುತ್ತಿದ್ದಾರೆ? ಉಡುಪಿ ಮತ್ತು ನಾವು ಹೋಗ್ತೇವೆ. ನಾವು ಹೇಳಿದೆವಲ್ಲ, ಧರ್ಮ ದೇವರು ಅಂತೇಳಿ ಬರುವಾಗ ಯಾವ ಡೆವಲಪ್ಮೆಂಟ್ ಇಗೂ ಅಲ್ಲಿ ಅವಕಾಶ ಇಲ್ಲ. ಅಂದ್ರೆ ದೇವರನ್ನ ನಾವು ದೇವರಿಗೆ ಮತ್ತು ಧರ್ಮಕ್ಕೆ ಹೆಚ್ಚಿನ ರೀತಿ ಒತ್ತು ಕೊಡ್ತೇವೆ. ನಮ್ಮ BJPಯವರು ನಾವೊಂದು ಧರ್ಮ ದೇವರಿಗೆ ವಿರುದ್ಧ ಅನ್ನುವಂಥ ರೀತಿ ಪ್ರಚಾರಗಳನ್ನು ಮಾಡ್ತಾರೆ. ನಾವು ಎಲ್ಲ ಧರ್ಮವನ್ನು ಕೂಡ ಗೌರವಿಸ್ತೇವೆ. ನಮ್ಮ ಧರ್ಮವನ್ನು ಪ್ರಥಮವಾಗಿ ಗೌರವಿಸ್ತೇವೆ, ಅನುಸರಣೆ ಮಾಡ್ತೇವೆ. ಬೇರೆ ಧರ್ಮಗಳನ್ನು ಕೂಡ ನಾವು ದ್ವೇಷ ಮಾಡೋದಿಲ್ಲ. ಇತ್ತೀಚೆಗೆ ಯಾಕೆ ಬರ್ತಾ ಉಂಟು ಆ ಸಂದೀಪ್ ಪೂಜಾರಿ ಮತ್ತು ರವಿ ಟಿಕ್ಕಿ ಹೇಳಿದ್ರಲ್ಲ, ಯಾಕೆ ಅವರು ಹೇಳಿದ್ರಲ್ಲ, ಈಗ ನಾವು ನಮ್ಮ ಜೀವಮಾನವನ್ನು ಕಳ್ಕೊಂಡೇವು, ನಾವು ಅನಾವಶ್ಯಕವಾಗಿ 2 ವರ್ಷ ಜೈಲಲ್ಲಿ ಇರುವಂತ ಅವಕಾಶ ಆಯ್ತು, ನಮಗೆ ಇದು ಬೇಡ ಆಯ್ತು, ಈಗ ನಮಗೆ ಅದರ ಬಂಡವಾಳ ಗೊತ್ತಾಯ್ತು,
ಅನ್ನುವಂಥ ವಾತಾವರಣ ಸೃಷ್ಟಿ ಆಗ್ತಾ ಉಂಟಲ್ಲ. ಈಗ ವಾತಾವರಣ ಸೃಷ್ಟಿ ಆಗ್ತದೆ. ಇನ್ನೂ ಏನಾದರೂ ಬೇಕಾ? ರಾಮದೇವರ ಶಾಪನೆ ಈಗ ಅವರ ಮೇಲೆ ಇರುವಾಗ ಈಗ ಅವರು ಈಗ ಬಿಜೆಪಿ ಅವರಿಗೆ ರಾಮದೇವರ ಶಾಪ ಇದೆ ಅಲ್ಲ, ಇಲ್ಲದ್ರೆ ಇದೆಲ್ಲ ಬೆಳಕಿ ಬರ್ಲಿಕ್ಕೆ ಸಾಧ್ಯತೆ ಇತ್ತಾ? ಅಲ್ಲ, ಇಲ್ಲಿ ಸಂಘಟನಾತ್ಮಕವಾಗಿ ಪಕ್ಷ ಬಲಹೀನ. ಸಂಘಟನಾತ್ಮಕವಾಗಿ ನಾವು ಸೈದ್ಧಾಂತಿಕವಾಗಿ ಸಂಘಟನೆಯನ್ನು ಬಲಪಡಿಸ್ತೇವೆ. ಈಗ ನಮ್ಮ ಸಿದ್ಧಾಂತ ಏನಿದೆ ಆ ಸಿದ್ಧಾಂತವನ್ನು ಕೂಡ ತರಬೇತಿ ನಮ್ಮ ಕೊಡೋದ್ರ ಮುಖಾಂತರ ನಾನು ಒಪ್ತೇನೆ. ನಮ್ಮ ಪಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಒಂದು ಪಕ್ಷ ಅನ್ನುವಂತಕ್ಕೆ ಸೀಮಿತ ಆಗಿದ್ದೇವೆ ನಾವು. ನಮಗೂ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತವನ್ನ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಕೂಡ ತರಬೇತಿ ಕೊಡುವಂತ ಕೆಲಸ ಕಾರ್ಯಕ್ಕೆ ಕೂಡ ಚಾಲನೆ ಕೊಡ್ತೇವೆ ಸಂಘಟನಾತ್ಮಕವಾಗಿ. ಈಗ SIR ಅನುಷ್ಠಾನ ಆಗ್ತಾ ಇದೆ. ಯಾಕೆ ಬಿಜೆಪಿ ಅವರು ಕಂಪ್ಲೇಂಟ್ ಮಾಡ್ತಾರೆ SIR ಕರ್ನಾಟಕದಲ್ಲಿ ಸರಿ ಇಲ್ಲ ಅಂತೇಳಿ? ನಾವು ಕಂಪ್ಲೇಂಟ್ ಮಾಡಬೇಕಿತ್ತಲ್ಲ. ಬೇರೆ ರಾಜ್ಯಗಳಲ್ಲಿ ಮಾಡಿದ್ದು ನೋಡಿದ್ರೆ SIR ನಲ್ಲಿ ನಾವು ಕಂಪ್ಲೇಂಟ್ ಮಾಡಬೇಕಿತ್ತಲ್ಲ. ಯಾಕೆ ಬಿಜೆಪಿ ಅವರು ಕಂಪ್ಲೇಂಟ್ ಮಾಡ್ತಾರೆ? ಸಂಘಟನೆಗೆ ಕೊರತೆ ಉಂಟು ಅವರಿಗೆ. ಈಗ ಕಂಬಳ ಮೈಸೂರಲ್ಲಿ ಏರ್ಪಾಡಾಗ್ತಾ ಇದೆ, ವಿರೋಧಗಳು ಬರ್ತಾ ಇದೆ. ನೀವೆಲ್ಲ ಕಂಬಳದಲ್ಲಿ ಕೂತುವುದರಿಂದ ಸಕ್ರಿಯವಾಗಿದ್ದವರು, ನಿಮ್ಮ ವಿರೋಧ ದಿಸೆಯಲ್ಲಿ ಕಂಬಳ ಆಗ್ತಾ ಹೋಗ್ತದೆ. ಇನ್ನು ನಿಮ್ಮ ನಿಲುವು ಏನು ಅಂತ KPCC? ಕಂಬಳ ಈಗ ನಮ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಜಾನಪದ ವೀರ ಕ್ರೀಡೆ, ಒಂದು ಕಠಿಣವಾದಂಥ ಪ್ರಾಣಿ ಅವನ ಯಜಮಾನನಿಗೆ ಅವನ ಸ್ವಾಭಿಮಾನವನ್ನು ಎತ್ತಿ ಹಿಡುವಂತ ಕೆಲಸ ಕಾರ್ಯ ಮಾಡ್ತದೆ. ಅಂತ ಒಂದು ಕ್ರೀಡೆ ಅದು ದೇಶದಾದ್ಯಂತ ಇವತ್ತು ಪ್ರಚಾರ ಆಗಬೇಕು ಅನ್ನೋದು ನಮ್ಮ ನಿಲುವು. ಕಂಬಳ ನಾವು ಪ್ರಾರಂಭ ಮಾಡಿದಂಥ ಸಮಯದಿಂದ ಆ ಕ್ರೀಡೆಗೆ ಮಾನ್ಯತೆ ಸಿಗಬೇಕು ಅನ್ನುವಂಥದ್ದೇ. ಅದು ಸುಪ್ರೀಂ ಕೋರ್ಟಲ್ಲಿ ಕೂಡ ತೀರ್ಮಾನ ಆಯಿತು. ಕಂಬಳ ಬಗ್ಗೆ ಏನು ಪೇಟಾದವರು ಸುಪ್ರೀಂ ಕೋರ್ಟಿಗೆ ಹೋಯ್ತು, ಅದರಲ್ಲಿ ಕೂಡ ತೀರ್ಮಾನ ಆಯಿತು. ಕಂಬಳದ ಬಗ್ಗೆ ಯಾವುದೇ ರೀತಿ ಅಡ್ಡಿ ಆತಂಕ ಇಲ್ಲ. ಅದು ಪ್ರೀತಿಯಿಂದ ಪ್ರಾಣಿಯನ್ನ ಸಾಕುವಂಥದ್ದು, ಪ್ರೀತಿಯ ಮುಖಾಂತರ ಆ ಯಜಮಾನನ ಸ್ವಾಭಿಮಾನವನ್ನು ಉಳಿಸುವಂತ ಒಂದು ಕ್ರೀಡೆ. ಅದು ಮೈಸೂರು ಬೇರೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಅಂದ್ರೆ ಬೇರೆ ಆಗ್ತದ. ನಾವು ಮೈಸೂರು ಡಿವಿಷನ್ಗೆ ಸಂಬಂಧಪಟ್ಟಂತವರು. ನಮಗೆ ಡಿವಿಷನ್ಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಹೇಗೆ ಮಾಡ್ಲಿಕ್ಕೆ ಆಗ್ತದೆ? ಲಾಸ್ಟ್ ಟೈಮು ಬೆಂಗಳೂರಲ್ಲಿ ಮಾಡಿದ್ರು. ಬ್ಯಾಂಗ್ಳೂರಲ್ಲಿ ಎಷ್ಟು ಯಶಸ್ವಿಯಾಗಿ ಆ ಕಂಬಳ ಆಯಿತು. ಆ ಕ್ರೀಡೆ ಎಲ್ಲ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಬೇಕು. ನಮ್ಮ ಸಂಸ್ಕೃತಿ ಅದನ್ನು ಕಣ್ಣಾರೆ ನೋಡಿದಾಗ ಮಾತ್ರ ಅಲ್ಲ. ನಾಳೆ ಯಾಕೆ ಮೈಸೂರಿನಲ್ಲಿ ಪ್ರಾರಂಭ ಆಗ್ಲಿಕ್ಕೆ ಕೂಡುದು ಕಂಬಳ? ಈ ಮುಂಬೈಗೆ ಕೊಂಡೋಗಿ ಕಂಬಳ ಮಾಡ್ತಾರೆ, ಬಾಂಬೆಗೆ, ಲಾಸ್ಟ್ ಟೈಮ್ ಬೆಂಗಳೂರಿಗೆ ಕೊಂಡೋಗಿ ಕಂಬಳ ಮಾಡ್ತಾರೆ. ಈಗ ಅಲ್ಲೇ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ವಾ? ಮೈಸೂರಲ್ಲಿ ಕೂಡ ಕಂಬಳ ಮಾಡ್ಬೋದು. ಅಲ್ಲಿಯ ಜನರು ಇದನ್ನ ಒಪ್ಕೊಳ್ಳುವ, ಈ ಕ್ರೀಡೆಯನ್ನು ಒಪ್ಕೊಂಡು